ನಮ್ಮೆಲ್ಲರ ಹಿರಿಯಣ್ಣ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆ ದೇವಸ್ಥಾನದ ಅಭಿವೃದ್ಧಿಗಿರ್ಬೋದು, ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಗಣೇಶೋತ್ಸವವನ್ನು ಇವತ್ತು ಕಿಲ್ಲೆ ಮೈದಾನದ ಗಣೇಶೋತ್ಸವವನ್ನು ಒಂದು ಅದ್ಭುತವಾಗಿ ಪುತ್ತೂರಿನಲ್ಲಿ ಒಂದು ವಿಶೇಷವಾಗಿ ಎಲ್ಲ ಜನರಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮುಖಾಂತರ ಗಣೇಶನ ಹಬ್ಬವನ್ನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಅನೇಕ ಪೂಜೆಗಳಿರ್ಬೋದು ಅಥವಾ ದೈವದ ಕೋಲದ ಸ್ವರೂಪವನ್ನು ಇರ್ಬೋದು, ದೇವರ ಬಲಿಯನ್ನು ಇರ್ಬೋದು, ಗಣೇಶನ ದೇವರ ಉತ್ಸವ ಬಲಿ ಇರ್ಬೋದು, ಈ ರೀತಿ ಅನೇಕವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಗಣೇಶೋತ್ಸವವನ್ನು ಜನರಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ದಿವಂಗತ ಸುಧಾಕರ್ ಶೆಟ್ಟಿ ಅವರು. ಇವತ್ತು ಪಕ್ಷ ಯಾವುದೇ ಇರಬಹುದು, ಆದರೆ ನಾವು ಬಹಳಷ್ಟು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಒಬ್ಬ ವಿಶಿಷ್ಟ ಗುಣವುಳ್ಳಿರ್ತಕ್ಕಂಥ ಒಬ್ಬ ನಾಯಕ. ನಾವು ಹಿಂದೂ ಧರ್ಮದ ವಿಚಾರದಲ್ಲಿ ಬಂದಾಗ, ಯಾವುದೇ ಉತ್ಸವಗಳಲ್ಲಿ ಬಂದಾಗ, ನಮ್ಮ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ವಿಚಾರದಲ್ಲಿ ಬಂದಾಗ ಅವರು ಸಿದ್ಧಾಂತದ ಜೊತೆ ರಾಜಿ ಮಾಡದೇ ಇದ್ದರೂ ಸಹ ನಮ್ಮ ಜೊತೆ ಬಹಳ ಒಲವಿನ ಮತ್ತು ನಮ್ಮ ಹತ್ತಿರದ ಸಂಬಂಧವನ್ನು ಇಟ್ಟುಕೊಂಡು ನಮ್ಮ ಸಂಘಟನೆಗೆ ಅನೇಕ ಸಹಕಾರವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಭಾಳ ನೋವಾಗ್ತಾ ಇದೆ. ಸಹಜವಾಗಿ ಹುಟ್ಟು ಸಾವು ಇರತಕ್ಕಂಥದ್ದು, ಆದರೆ ಪುತ್ತೂರಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಒತ್ತಿ ಹಿಂದೂ ಸಮಾಜದಲ್ಲಿರ್ಬೋದು, ತಮ್ಮ ವಿವಿಧ ರಾಜಕೀಯ ಕಾರ್ಯಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಬ್ಬ ಛಾಪನ್ನು ಒತ್ತಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತನ್ನ ಸಿದ್ಧಾಂತ ಮತ್ತು ವಿಚಾರದಲ್ಲಿ ರಾಜಿ ಇಲ್ಲದಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಸುಧಾಕರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರನ್ನು ಅಗಲಿರ್ತಕ್ಕಂಥ ನಾವಾಗೆಲ್ಲ ನೋವಾಗಿದೆ. ಈ ಅಗಲುವಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ನಮಗೆ, ಅವರ ಹಿತೈಷಿಗಳಿಗೆ, ಬಂಧು ಬಳಗಕ್ಕೆ, ಮನೆ ಮಕ್ಕಳಿಗೆ ಕೊಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಅವರಿಗೆ ಖಂಡಿತವಾಗಿ ಸದ್ಗತಿ ಸಿಗುತ್ತೆ, ಅವರ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಹೇಳುವಂಥ ವಿಶ್ವಾಸ ನಮ್ಮದು. ಆ ರೀತಿಯ ಧಾರ್ಮಿಕ ನ್ಯಾಯಯುತವಾಗಿರ್ತಕ್ಕಂಥ ಸತ್ಯದ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಜೈ ಶ್ರೀ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.